ಆನೆಕಲ್ಲು ಸಂತಾನ ಶ್ರೀ ಗೋಪಾಲಕೃಷ್ಣ ದೇವಸ್ಥಾನ ಛತ್ರ, ಮಂಜೇಶ್ವರ ಸುಬ್ರಹ್ಮಣ್ಯ ರಸ್ತೆ ರಾಜ್ಯ ಹೆದ್ದಾರಿಯ ಪಕ್ಕದಲ್ಲಿ ಪ್ರಕೃತಿಯ ಸುಂದರವಾದ ರಮಣೀಯವಾದಂಥ ಒಂದು ಪರಿಸರದಲ್ಲಿ ಈ ದೇವಸ್ಥಾನ ಕಂಗೊಳಿಸ್ತಾ ಇದೆ. ಸುಮಾರು 125 ವರ್ಷಗಳ ಹಿಂದೆ ಕೊನಿಬೈಲು ದಿವಂಗತ ವೆಂಕಶೆಟ್ಟಿ ಅವರು ಒಂದು ಛತ್ರವನ್ನು ಇಲ್ಲಿ ನಿರ್ಮಾಣ ಮಾಡಿದ್ದಾರೆ. ಕಾಲಕ್ರಮೇಣ ಅವರಿಗೆ ಸಂತಾನ ಭಾಗ್ಯದ ಪ್ರಾಪ್ತಿಗಾಗಿ ಶ್ರೀಕೃಷ್ಣ ದೇವರ ಗರ್ಭಗುಡಿಯನ್ನು ನಿರ್ಮಿಸುವ ಸಂಕಲ್ಪವನ್ನು ತೊಟ್ಟು ಅವರ ಏನು ಆಸೆ ಇದೆಯೋ ಅದು ಈಡೇರಿದ ನಂತರ ಕ್ರಮೇಣವಾಗಿ ಈ ಛತ್ರ ಎಂಬ ಜಾಗದಲ್ಲಿ ಛತ್ರವನ್ನು ನಿರ್ಮಿಸಿದ ಆದ ಮೇಲೆ ಸಂತಾನ ಭಾಗ್ಯವನ್ನು ದೇವರು ಕರುಣಿಸಿದ ಆ ಒಂದು ಕಾರಣಕ್ಕಾಗಿ ಈ ಛತ್ರದಲ್ಲಿ ಶ್ರೀಕೃಷ್ಣ ದೇವರ ಮೂರ್ತಿ ಪ್ರತಿಷ್ಠಾಪನೆಯನ್ನು ಮಾಡಿಸಿ ಗರ್ಭಗುಡಿಯನ್ನು ನಿರ್ಮಾಣ ಮಾಡಿ ನಮ್ಮ ಊರಿನ ಎಲ್ಲ ಜನರಿಗೆ ದೇವರ ದರ್ಶನದ ಭಾಗ್ಯವನ್ನು ಕರುಣಿಸಿರ್ತಾರೆ. ಕಾಲಕ್ರಮೇಣ ದಿವಂಗತ ವೆಂಕಶೆಟ್ಟಿ ಅವರ ಮಗ ದಿವಂಗತ ಚಿಕ್ಕಯ್ಯ ಶೆಟ್ಟಿ ಅಂತೇಳಿ ಕೊನಿಬೈಲು, ಇವರು ಇದನ್ನು ಅವರ ಕಾಲದಲ್ಲಿ ಈ ದೇವಸ್ಥಾನವನ್ನು ಸರ್ಕಾರದ ಅಧೀನಕ್ಕೆ ಕೊಟ್ಟು ದೇವಸ್ವಂ ಬೋರ್ಡ್, ಮಲಬಾರ್ ದೇವಸ್ವಂ ಬೋರ್ಡಿಗೆ ಅದನ್ನು ಬಿಟ್ಟುಕೊಟ್ಟು ಊರಿನ ಜನರಿಗಾಗಿ ಸಮಾಜಕ್ಕಾಗಿ ಈ ದೇವಸ್ಥಾನವನ್ನು ಅರ್ಪಿಸಿದ್ದಾರೆ. ಆನಂತರ ಊರಿನ ಜನರ ಭಕ್ತರ ಒಂದು ಸಹಾಯದಿಂದ ಇಲ್ಲಿ ಪೂಜೆ ಪುರಸ್ಕಾರಗಳು ನಡೆದು ಬರ್ತಾ ಇದ್ದವು. ಇತ್ತೀಚೆಗೆ ಕೆಲವೊಂದು ವರ್ಷಗಳಲ್ಲಿ ಇದಕ್ಕೆ ಆಡಳಿತ ಮಂಡಳಿ ಸರ್ಕಾರದ ವತಿಯಿಂದ ಇದಕ್ಕೆ ಆಡಳಿತ ಮಂಡಳಿಯನ್ನು ನೇಮಿಸಿರ್ತಾರೆ. ಅವರಲ್ಲಿ ಕೆಲವರನ್ನೇ ನಾವೀಗ ಅವರ ನೆನಪನ್ನು ಮಾಡಬೇಕಾಗ್ತದೆ. ಈಗ ಆನೆಕಲ್ಲು, ದಿವಂಗತ ಸಾಂಬಾರೈ ನಾನಿಲ್ತಡಿ, ದಿವಂಗತ ಬಾಲಕೃಷ್ಣ ಶೆಟ್ಟಿ ಬಗಂಬಿಲ, ದಿವಂಗತ ಸಂಜೀವ ರೈ ನಾನಿಲ್ತಡಿ, ಇವರು ಕೂಡ ಈ ದೇವಸ್ಥಾನದಲ್ಲಿ ಇದರ ಜೀರ್ಣೋದ್ಧಾರಕ್ಕಾಗಿ ಇದರ ಬೆಳವಣಿಗೆಗಾಗಿ ತಮ್ಮ ಶಕ್ತಿ ಮೀರಿ ಅವರು ತನ್ನ ಭಕ್ತಿಯಿಂದ ಇಲ್ಲಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಅದೇ ರೀತಿ ಮಹಾಲಿಂಗ ಭಟ್ ಪಾರೆಕುಂಡಂತ ಈ ದೇವಸ್ಥಾನಕ್ಕೆ 3 ಎಕರೆ 93 ಸೆಂಟ್ಸ್ ಜಾಗ ಈ ದೇವಸ್ಥಾನಕ್ಕೆ ಇದೆ. ಈ ಎಲ್ಲ ಜಾಗ ಬೇರೆ ಬೇರೆ ಈ ಕ್ಷೇತ್ರದ ಪರಿಸರದ ಒಂದಷ್ಟು ಜನರ ಕೈಯಲ್ಲಿ ಸ್ವಾಧೀನತೆ ಇತ್ತು. ಇದರ ಭಾಗವಾಗಿ ಇವರು ಪಾರೆಕುಂಡಂತ ಮಹಾಲಿಂಗ ಭಟ್ರವರು ವಿಶೇಷವಾಗಿ ಕಾನೂನು ಹೋರಾಟವನ್ನು ಮಾಡಿ ಅದು ದೇವರ ಅನುಗ್ರಹದಿಂದ ಇವತ್ತು ಈ 3 ಎಕರೆ 93 ಸೆಂಟ್ಸ್ ಜಾಗ ಕೂಡ ದೇವಸ್ಥಾನಕ್ಕೆ ಅದು ಲಭಿಸಿದೆ. ಅವರ ಒಟ್ಟಿಗೆ ವಿಶ್ವನಾಥ ಶೆಟ್ಟಿ ನಡಿಮಾರು ಇವರು ಕೂಡ 2009 ಇಸವಿಯಿಂದ ಈ ಟ್ರಸ್ಟಿ ಆಗಿದ್ದುಕೊಂಡು ಮ್ಯಾನೇಜಿಂಗ್ ಟ್ರಸ್ಟಿ ಆಗಿದ್ದುಕೊಂಡು ಆಮೇಲೆ ಈಗ ಪ್ರಸ್ತುತ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರಾಗಿ ಇದ್ದುಕೊಂಡು ತಮ್ಮ ಸೇವೆಯನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ. ಈಗಿನ ಮ್ಯಾನೇಜಿಂಗ್ ಟ್ರಸ್ಟಿಯಾಗಿ ಕೃಷ್ಣನಾಯ್ಕ ಸೊಡಂಕೂರು ಇವರು ಕೂಡ ಈ ಕಾಲಘಟ್ಟದಲ್ಲಿ ಆಡಳಿತ ಟ್ರಸ್ಟಿಯಾಗಿ ತಮ್ಮ ಸೇವೆಯನ್ನು ಇತರ ಟ್ರಸ್ಟಿಗಳೊಂದಿಗೆ ಉತ್ತಮವಾದ ಸೇವೆಯನ್ನು ಮಾಡಿಕೊಂಡು ಬಂದಿದ್ದಾರೆ. ಎಲ್ಲರೂ ಕೂಡ ನಾವು ಊರಿನವರೆಲ್ಲ ಸೇರಿಕೊಂಡು ಈ ದೇವಸ್ಥಾನದ ಜೀರ್ಣೋದ್ಧಾರವನ್ನು ಮಾಡಬೇಕು ಎಂದು ಸಂಕಲ್ಪ ಮಾಡಿದಾಗ ಎಲ್ಲ ಊರಿನವರನ್ನೆಲ್ಲ ಸೇರಿಸಿಕೊಂಡು ನಾವು ತಂತ್ರಿಯವರ ಉಪಸ್ಥಿತಿಯಲ್ಲಿ 27/10/2019 ತಾರೀಕಿನಂದು ಜೀರ್ಣೋದ್ಧಾರ ಸಮಿತಿಯನ್ನು ರಚನೆ ಮಾಡಿದೆ. ಇದರ ಅಧ್ಯಕ್ಷರಾಗಿ ನಡಿಮಾರು ವಿಶ್ವನಾಥ ಶೆಟ್ಟಿ ಹಾಗೂ ಪ್ರಧಾನ ಕಾರ್ಯದರ್ಶಿಯಾಗಿ ಸತ್ಯನಾರಾಯಣ ಭಟ್ ಪಜ್ವ ಇವರು ಹಾಗೂ ಇತರ ಪದಾಧಿಕಾರಿಗಳು ಭಕ್ತರೆಲ್ಲ ಸೇರಿ ಈ ಜೀರ್ಣೋದ್ಧಾರ ಸಮಿತಿ ರಚನೆಯಾಗಿದೆ. ತದನಂತರ 22/10/19 ಭ್ರಷ್ಟ ಚಿಂತನೆಯನ್ನು ಮಾಡಿಕೊಂಡು ಭ್ರಷ್ಟ ಚಿಂತನೆಯಲ್ಲಿ ಕಂಡ ಪ್ರಕಾರ ಜೀರ್ಣೋದ್ಧಾರ ಕಾರ್ಯವನ್ನು ಕೈಗೆತ್ತಿಕೊಂಡಿದ್ದೇವೆ. ಇಲ್ಲಿಯ ಭ್ರಷ್ಟ ಚಿಂತನೆಯನ್ನು ದೈವಜ್ಞರಾಗಿ ಬಾಲಕೃಷ್ಣ ನಾಯರ್ ಕೊಯ್ನಾಚಿ ಹಾಗೂ ಇದರ ವಾಸ್ತುಶಿಲ್ಪಿ ಶ್ರೀ ರಮೇಶ್ ಕಾರಂತ ಬೆದ್ರಡ್ಕ
ಶಿಲೆ ಕಲ್ಲಿನ ಕೆಲಸವನ್ನು ಶ್ರೀ ಕೃಷ್ಣ ಮಹಾದೇವ ಮುರುಡೇಶ್ವರ ಇವರು ಮಾಡಿರ್ತಾರೆ. ಅದೇ ರೀತಿ ಚಾವಣಿಯ ಕಾಮಗಾರಿಯನ್ನು ಆಚಾರ್ಯ ಕೂಟತ್ತಾಜೆ, ಕಾಷ್ಟಶಿಲ್ಪಿ ಶ್ರೀ ರಮೇಶ ಆಚಾರ್ಯ ದೈಗೋಳಿಬೀಡು, ತಾಮ್ರದ ಕೆಲಸವನ್ನು ದೀಕ್ಷಿತ್ ರೈ ಗಂಜಿಮಠ, ಕ್ಷೇತ್ರದ ಕಾಮಗಾರಿಯನ್ನು ವೆಂಕಟ ಶೆಟ್ಟಿಗಾರ್ ಬೋಲ್ನ ಹಾಗೂ ತಾಂತ್ರಿಕ ಸಲಹೆಗಾರರಾಗಿ ಶ್ರೀನಿತ್ ಕುಮಾರ್ ಛತ್ರ ಆಣೆಕಲ್ಲು ಮತ್ತು ಅಭಿಷೇಕ್ ಶೆಟ್ಟಿ ಕೊಡಿಬೇರು ಇವರು ಸಹಕರಿಸಿರುತ್ತಾರೆ. ಈ ಎಲ್ಲ ಜೀರ್ಣೋದ್ಧಾರ ಕಾರ್ಯಕ್ಕೆ ಸುಮಾರು 1,25,00,000 ಅಂದಾಜು ವೆಚ್ಚವನ್ನು ನಾವು ತಯಾರಿಸಿದ್ದೆವು. ಆದರೆ ಇದೀಗಲೇ 1,50,00,000 ಖರ್ಚು ಆಗಿದೆ. ಇನ್ನೂ ಕೂಡ ಕೆಲವು ಕೆಲಸ ಕಾರ್ಯಗಳು, ಅಗತ್ಯದ ಕೆಲಸ ಕಾರ್ಯಗಳು ಬಾಕಿ ಇದೆ. ಅದು ಕೂಡ ಈಗ ಸಮಾರೋಪಾದಿಯಲ್ಲಿ ಆ ಕಾರ್ಯಗಳೆಲ್ಲ ನಡೆಯುತ್ತಾ ಇದೆ. ಇನ್ನು ಬ್ರಹ್ಮಕಲಶ ಕಾರ್ಯಕ್ರಮಕ್ಕೆ ಅಂದಾಜು 50 ಲಕ್ಷದ ನಾವು ಸಮಿತಿ ಅದನ್ನು ಅಂದಾಜು ವೆಚ್ಚವನ್ನು ನಾವು ಬಜೆಟ್ನಲ್ಲಿ ಅದನ್ನು ಅಂದಾಜಿಸಿದ್ದೇವೆ. ಆ ರೀತಿಯಾಗಿ ಇಷ್ಟು ಕೆಲಸ ಕೂಡ ಊರ ಪರವೂರಿನ ಭಕ್ತರ ಸಹಕಾರದಿಂದ ಇಷ್ಟೊಂದು ನಾವು ನೆನೆಸಿದ ರೀತಿಯಲ್ಲಿ ಅದಕ್ಕಿಂತ ಸ್ವಲ್ಪ ದೇವರ ಕಾರಣಿಕದಿಂದ ಭಾರಿ ಒಳ್ಳೆಯ ರೀತಿಯಲ್ಲಿ ಈ ಕಾರ್ಯಕ್ರಮ, ಈ ದೇವಸ್ಥಾನ ನಿರ್ಮಾಣಗೊಂಡಿದೆ. ಹಾಗಾಗಿ ಊರಿನ ಎಲ್ಲ ಭಕ್ತರಿಗೆ ಕೂಡ ಈ ಸಂದರ್ಭದಲ್ಲಿ ನಾವು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಮುಂದೆ ನಡೆಯುವಂಥ ಬ್ರಹ್ಮಕಲಶದ ಕಾರ್ಯಕ್ರಮ ಯಶಸ್ವಿಗೊಳಿಸಲಿಕ್ಕೆ ಬೇಕಾಗಿ ನಾವು ಬ್ರಹ್ಮಕಲಶ ಸಮಿತಿಯನ್ನು ಸದಾಶಿವ ಶೆಟ್ಟಿ ಕೂಳೂರು ಕನ್ಯಾನ, ಹೇರಂಬ ಇಂಡಸ್ಟ್ರೀಸ್ ಮುಂಬೈ ಅವರು ಇವರ ನೇತೃತ್ವದಲ್ಲಿ ಒಂದು ಬ್ರಹ್ಮಕಲಶ ಸಮಿತಿಯನ್ನು ನಾವು ರಚನೆ ಮಾಡಿದ್ದೇವೆ. ಇದರ ಗೌರವಾಧ್ಯಕ್ಷರಾಗಿ ಈ ಸಮಿತಿಯ ನಾವು ಏನು ಆಗ ಹೇಳಿದ್ದೇವೆ, ಈಗ ಈ ದೇವಸ್ಥಾನ ನಿರ್ಮಾಣಕ್ಕೆ ಕಾರಣಕರ್ತರು ಯಾರ, ಕೊಣಿಬೈಲು ದಿವಂಗತ ವೆಂಕಟಶೆಟ್ಟಿ ಅವರ ಕುಟುಂಬದವರು, ಅವರ ಮಗ ಚಿಕ್ಕಯ್ಯ ಶೆಟ್ಟಿ ಮತ್ತು ಅವರ ಮಗ ಕೊಣಿಬೈಲು ಸೀತಾರಾಮ ಶೆಟ್ಟಿ ಅವರ ಮಗಳು ಇವತ್ತು ವಿದೇಶದಲ್ಲಿ ಆಸ್ಟ್ರೇಲಿಯಾದಲ್ಲಿ ತಮ್ಮ ವೃತ್ತಿಯನ್ನು ಮಾಡಿಕೊಂಡು ಅಲ್ಲಿ ಇದ್ದಾರೆ. ಆದರೂ ಕೂಡ ತನ್ನ ಅಜ್ಜನವರು ಮಾಡಿದಂಥ, ನನ್ನ ಮುತ್ತಜ್ಜನವರು ಕಟ್ಟಿಸಿದಂಥ ಈ ದೇವಸ್ಥಾನ ಒಳ್ಳೆ ರೀತಿಯಲ್ಲಿ ನಡೆಯಬೇಕು, ಸಮಿತಿಯವರ ಮನವಿಯ ಮೇರೆಗೆ ಬಹಳ ದೊಡ್ಡ ಒಂದು ಕೊಡುಗೆಯನ್ನು ನೀಡಿ ಈ ಜೀರ್ಣೋದ್ಧಾರ ಕಾರ್ಯದಲ್ಲಿ ತಮ್ಮ ಕುಟುಂಬದ ಜವಾಬ್ದಾರಿ ಏನುಂಟು ಆ ಜವಾಬ್ದಾರಿಯನ್ನು ಅವರು ಕೂಡ ನಿರ್ವಹಿಸಿದ್ದಾರೆ. ಇನ್ನು ನಾಡಿದ್ದು ಬ್ರಹ್ಮಕಲಶ ಕಾರ್ಯಕ್ರಮಕ್ಕೆಲ್ಲ ಅವರೆಲ್ಲ ವಿದೇಶದಿಂದ ಇಲ್ಲಿಗೆ ಆಗಮಿಸಲಿದ್ದಾರೆ. ಅದೇ ರೀತಿ ಈಗ ಸದಾಶಿವ ಶೆಟ್ಟರ ನೇತೃತ್ವದ ಅಧ್ಯಕ್ಷ ಸ್ಥಾನದಲ್ಲಿ ಪ್ರಧಾನ ಕಾರ್ಯದರ್ಶಿಯಾಗಿ ಈಗ ಬ್ರಹ್ಮಕಲಶ ಸಮಿತಿಯಲ್ಲಿ ಅಧ್ಯಕ್ಷರು ಹಾಗೂ ಕಾರ್ಯಾಧ್ಯಕ್ಷರಾಗಿ ಮಹಾಲಿಂಗಭಟ್ಟು ಪಜ್ವ, ಪ್ರಧಾನ ಸಂಚಾಲಕರಾಗಿ ವಿದ್ಯಾನಂದ ಸಾಮಾನಿ ಬಾಳೆಪುನಿಗುತ್ತು ಹಾಗೂ ವಸಂತಪ್ಪಯ್ಯ ಅಂತ ಹಿರಿಯರನ್ನು ಸೇರಿಸಿಕೊಂಡು ಒಂದು 10 ಜನರನ್ನು ನಾವು ಉಪಾಧ್ಯಕ್ಷರನ್ನಾಗಿ ತೆಗೆದುಕೊಂಡಿದ್ದೇವೆ. ಪ್ರಧಾನ ಕಾರ್ಯದರ್ಶಿಯಾಗಿ ಎನ್ ತಿಮ್ಮಪ್ಪ ರೈ ಸೈನ್ಯ ಕಲ್ಲಾಡಿಗುತ್ತು, ನಾನಿಲ್ ತಡಿ ಇವರು ಕೂಡ ತಮ್ಮನ್ನು ತಾವು ಇಲ್ಲಿ ಸಮರ್ಪಿಸಿಕೊಂಡು ಸೇವೆಯನ್ನು ಮಾಡ್ತಾ ಇದ್ದಾರೆ. ಅವರೊಟ್ಟಿಗೆ ಜೊತೆ ಕಾರ್ಯದರ್ಶಿ ಹಾಗೂ ಕೋಶಾಧಿಕಾರಿಗಳಾಗಿ ನಮ್ಮ ಆಡಳಿತ ಟ್ರಸ್ಟಿಯಾದಂಥ ಕೃಷ್ಣನಾಯ್ಕ ಎಸ್ ಸೊಡಂಕೂರಿ ಇವರು ನಿರ್ವಹಿಸಿದ್ದಾರೆ. ನಾಡ್ದಿನ್ನು ಬ್ರಹ್ಮಕಲಶ ಕಾರ್ಯಕ್ರಮ ನಮ್ಮ ತಂತ್ರಿವಾರಿಯಾದಂಥ ಬ್ರಹ್ಮಶ್ರೀ ವೇದಮೂರ್ತಿ ವರ್ಕಾಡಿ ದಿನೇಶ್ ತಂತ್ರಿ ಅವರ ನೇತೃತ್ವದಲ್ಲಿ, ಗ್ರಾಮದ ಪವಿತ್ರಪಾಣಿ ಕುಶಾಲ್ ಕುಮಾರ್ ಪಾತುರಾಯರ ಉಪಸ್ಥಿತಿಯಲ್ಲಿ ಹಾಗೂ ಕ್ಷೇತ್ರ ಪವಿತ್ರಪಾಣಿ ಅಂತ ಶ್ರೀ ಮಾಲಿಂಗೇಶ್ವರ ಭಟ್ಟಿಯನ್ ಪಾರೆಗುಂಡರತಿ ಇವರ ಒಂದು ಮಾರ್ಗದರ್ಶನದಲ್ಲಿ ಬ್ರಹ್ಮಕಲಶ ಕಾರ್ಯಕ್ರಮವನ್ನು ಮಾಡುವುದೆಂದ ನಿಗದಿಯನ್ನು ಮಾಡಿದ್ದೇವೆ. ಬರುವ 22/2/23ನೇ ಬುಧವಾರದಿಂದ ಹೊರೆಕಾಣಿಕೆ ಪ್ರಾರಂಭವಾಗಿ 28ರ ತನಕ 28/2/2023ರವರೆಗೆ ಈ ಕ್ಷೇತ್ರದಲ್ಲಿ ನಿರಂತರವಾಗಿ 8 ದಿನ ವಿವಿಧ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ದೇವರ ಈ ಕಾರ್ಯಕ್ರಮ ನಡೆಯಲಿದೆ. 22ನೇ ತಾರೀಕಿನಂದು ಸಂಜೆ 3 ಗಂಟೆಗೆ ಊರಿನ ಈ ಪರಿಸರದ ನಮ್ಮ ಹೊರಕಾಡಿ ಈ ಮಂಡಲಕ್ಕೆ ವ್ಯಾಪ್ತಿಗೆ ಒಳಪಟ್ಟಂತಹ ಎಲ್ಲ ಗ್ರಾಮಗಳಿಂದ ಕೂಡ ಕೋಳಿಯೂರು ಶಂಕರನಾರಾಯಣ ದೇವಸ್ಥಾನದಿಂದ ಸಮಯ 3 ಗಂಟೆಗೆ ಸರಿಯಾಗಿ ಹೊರೆಕಾಣಿಕೆ ಇಲ್ಲಿಗೆ ಹೊರಡಲಿಕ್ಕಿದೆ ಈ ಕ್ಷೇತ್ರಕ್ಕೆ. ಅದೇ ರೀತಿ ನಮ್ಮ ಕರ್ನಾಟಕ ರಾಜ್ಯದ ಬಂಟ್ವಾಳ ತಾಲೂಕಿನ ಈ ನೆರೆಯ ಗ್ರಾಮದಂತ ಕರೋಪಾಡಿ ಗ್ರಾಮದ ವಗೆನಾಡು ಶ್ರೀ ಸುಬ್ರಾಯ ದೇವಸ್ಥಾನ ಮತ್ತು ಮಿತ್ತಾಡಕ ಮಾರಾಯ ದೇವಸ್ಥಾನ ಹಾಗೂ ನಮ್ಮ ಗ್ರಾಮದ ವಿವಿಧ ಭಜನಾ ಮಂದಿರಗಳು, ಪಲ್ಲೆದ ಪಡಪು ರಾಜರಾಜೇಶ್ವರಿ ಭಜನಾ ಮಂದಿರ ಬೇಡಗುಡ್ಡೆ, ಅಯ್ಯಪ್ಪ ಭಜನಾ ಮಂದಿರ ಗುಂಡಮಜಲು, ಹಾಗೆ ಭಾರತೀಯ ಭಜನಾ ಮಂಡಳಿ ಕುಡುಪಲ್ದಡ್ಕ, ಇಲ್ಲಿಂದೆಲ್ಲ ಹಾಗೂ ಈಚೆ ಬಾಕ್ರಬೇಲಿಂದ ಕೂಡ ಎಲ್ಲ ಕಡೆಯಿಂದ 4 ದಿಕ್ಕಿನಿಂದ ಇವತ್ತು ಕೋಳಿಯೂರು ಹಾಗೂ ಎಲ್ಲ 4 ದಿಕ್ಕಿನಿಂದ ಕೂಡ ಹೊರೆಕಾಣಿಕೆ ಹೊರಟು ಭೂಯದ ಪಡಪು ಶ್ರೀ ವಿಷ್ಣುಮೂರ್ತಿ ದೇವರ ಸನ್ನಿಧಾನದಿಂದ
ಎಲ್ಲ ಕಡೆ ಹೊರೆ ಕಡೆಗಳಿಂದ ಬಂದು ಸೇರಿ ಎಲ್ಲ ಊರ ಪರವರ ಭಕ್ತರ ಹಾಗೂ ಬೇರೆ ಬೇರೆ ಸಮಿತಿಯ ಪದಾಧಿಕಾರಿಗಳು ಎಲ್ಲರೂ ಕೂಡ ಸೇರಿ ವೈಭವದ ಅದೇ ರೀತಿ ಸ್ವಾಮೀಜಿಗಳು ಅಲ್ಲಿ ಆ ಸಂದರ್ಭದಲ್ಲಿ ಮಾನಿಲ ಸ್ವಾಮೀಜಿಯವರು ಕೂಡ ಉಪಸ್ಥಿತರಿರ್ತಾರೆ ಹಾಗೂ ಬೇರೆ ಬೇರೆ ಅತಿಥಿಗಳು. ಪ್ರಾರಂಭದ ಸಭೆಯನ್ನು ನಾವು ಈಗಾಗಲೇ ಧರ್ಮ ಸಭೆ ಅಂತೇಳಿ ಆ ಸಭೆಗೆ ನಾವು ಹೆಸರನ್ನು ಇಟ್ಟಿದ್ದೇವೆ. ಯಾಕಂತ ಹೇಳಿದ್ರೆ ಎಲ್ಲ ದೈವಸ್ಥಾನಗಳ ಆಡಳಿತ ಮುಕ್ತೇಶ್ವರರು ಆಗ ದೇವಸ್ಥಾನದಲ್ಲಿ ಸೇವೆಯನ್ನು ಮಾಡಿದಂತೆ ಎಲ್ಲರನ್ನು ಕೂಡ ಕರೆದು ಅದೊಂದು ಧರ್ಮ ಸಭೆಯನ್ನು ಇಟ್ಟುಕೊಂಡಿದ್ದೇವೆ, ಸುಧರ್ಮ ಸಭೆ ಅಂತ ಇಟ್ಟುಕೊಂಡಿದ್ದೇವೆ. ಪರಮ ಪೂಜ್ಯ ಶ್ರೀ ಶ್ರೀ ಮೋಹನದಾಸ ಪರಮಹಂಸ ಸ್ವಾಮೀಜಿ ಮಾನಿಲ ಕ್ಷೇತ್ರ ಹಾಗೂ ನಮ್ಮ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರಾದ ವಿಶ್ವನಾಥ್ ಶೆಟ್ಟಿ ಕೊಣಿಬೇಲು ಬಾಲಿಕೆ ಇವರ ಅಧ್ಯಕ್ಷತೆಯಲ್ಲಿ ಹಾಗೂ ಬ್ರಹ್ಮಶ್ರೀ ರವೀಶ್ ತಂತ್ರಿ ಕುಂಟಾರು ಹಾಗೂ ಬೀಡು ಕುಶಲಕುಮಾರ ಪಾತುರಾಯ, ಮಹಾಲಿಂಗೇಶ್ವರ ಭಟ್ ಪಾರೆಕುಂಡಡ್ಕ ಹಾಗೂ ನಮ್ಮ ಪ್ರಧಾನ ಅರ್ಚಕರಾದಂಥ ವಿಷ್ಣು ಪ್ರಸಾದ್ ಭಟ್ ಪಜ್ವ ಇವರ ಉಪಸ್ಥಿತಿಯಲ್ಲಿ ಬೇರೆ ಬೇರೆ ಅತಿಥಿಗಳನ್ನು ಒಗ್ಗೂಡಿಕೊಂಡು ಸುಧರ್ಮ ಸಭೆ ನಡೆಯಲಿದೆ. ಹಾಗಾಗಿ ಎಲ್ಲ ಕಾರ್ಯಕ್ರಮಗಳನ್ನು ಯಶಸ್ವಿಗೊಳಿಸುವಲ್ಲಿ ನಾವೆಲ್ಲ ಭಕ್ತರನ್ನು ಈಗಾಗಲೇ ಕೇಳಿಕೊಂಡಿದ್ದೇವೆ. ಅನಂತರ ಮರುದಿವಸ ಬೇರೆ ಬೇರೆ ಧಾರ್ಮಿಕ ಕ್ರಿಯೆಗಳು ಎಲ್ಲ ದಿವಸಗಳಲ್ಲಿ ಕೂಡ ಸಂಜೆ 6:30ಕ್ಕೆ ಸರಿಯಾಗಿ ಧಾರ್ಮಿಕ ಸಭೆಯನ್ನು ನಾವು ಆಯೋಜನೆ ಮಾಡಿದ್ದೇವೆ. ಬೇರೆ ಎಲ್ಲ ಸ್ವಾಮೀಜಿಗಳು, ಒಡಿಯೂರಿನ ಪರಮ ಪೂಜ್ಯ ಶ್ರೀ ಶ್ರೀ ಗುರುದೇವಾನಂದ ಸ್ವಾಮೀಜಿ ಹಾಗೂ ನಮ್ಮ ಯೋಗಾನಂದ ಸರಸ್ವತಿ ಸ್ವಾಮೀಜಿ ಕೊಂಡೇವರು ಮಠ, ಅದೇ ರೀತಿ ಎಡನೂರು ಮಠದ ಶ್ರೀ ಶ್ರೀ ಸಚ್ಚಿದಾನಂದ ಭಾರತಿ ಶ್ರೀಪಾದಂಗಳವರು ಅವರ ಉಪಸ್ಥಿತಿಯಲ್ಲಿ ಬ್ರಹ್ಮಕಲಶ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಅದೇ ರೀತಿ ಬಾರುಕೂರಿನ ನಮ್ಮ ತುಳುನಾಡಿನ ಬಾರುಕೂರಿನ ಭಾರ್ಗವ ಬೀಡಿನ ಶ್ರೀ ಶ್ರೀ ಡಾಕ್ಟರ್ ವಿದ್ಯಾ ವಾಚಸ್ಪತಿ ವಿಶ್ವ ಸಂತೋಷ್ ಭಾರತೀಯ ಶ್ರೀಪಾದರು ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಅದೇ ರೀತಿ ಒಂದು ದಿವಸ ಮಾತೃ ಸಮಾವೇಶವನ್ನು ಕೂಡ ನಾವು ಆಯೋಜನೆ ಮಾಡಿದ್ದೇವೆ. ದೇವರ ಪ್ರತಿಷ್ಠೆ 24ಕ್ಕೆ ದೇವರ ಇಲ್ಲಿ ಪುನರ್ ಪ್ರತಿಷ್ಠೆ ನಡೆಯಲಿಕ್ಕಿದೆ, ಸುಮುಹೂರ್ತದಲ್ಲಿ ನಡೆಯಲಿಕ್ಕಿದೆ. ಆ ಪ್ರತಿಷ್ಠಾ ದಿವಸದಂದು ಮಾತೃ ಸಮಾವೇಶವನ್ನು ಮಾತೃ ಸಂಗಮ ಅಂತೇಳಿ ನಾವು ಧಾರ್ಮಿಕ ಸಭೆಯನ್ನು ಇಟ್ಟಿದ್ದೇವೆ. ಇದಕ್ಕೆ ಆಶೀರ್ವದಿಸಲು ನಮ್ಮ ಪರಮ ಪೂಜನೀಯ ಶ್ರೀ ಶ್ರೀ ಸಾಧ್ವಿ ಮಾತಾನಂದಮಯಿ ಶ್ರೀ ಗುರುದೇವದತ್ತ ಸಂಸ್ಥಾನ ಶ್ರೀ ಕ್ಷೇತ್ರ ಒಡಿಯೂರು ಇವರ ನೇತೃತ್ವದಲ್ಲಿ ಈ ಮಾತೃ ಸಂಗಮ ನಡೆಯಲಿಕ್ಕಿದೆ.